ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಲ್ಲಿ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ನ ನೂತನ ಕಟ್ಟಡ ಸಮೃದ್ಧಿ ನವೆಂಬರ್ 25ರಂದು ಉದ್ಘಾಟನೆಗೊಂಡಿದೆ. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಬ್ಯಾಂಕಿನ ಅಧ್ಯಕ್ಷರಾದ ಎಚ್ ಜಗನ್ನಾಥ ಸಾಲ್ಯಾನ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಬಳಿಕ ಸಭಾ ಕಾರ್ಯಕ್ರಮ ನಡೆದಿದ್ದು, ಈ ವೇಳೆ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆ ಇಟ್ಟ ಸಂಸ್ಥೆ ಇದು. ಈ ಸಂಸ್ಥೆಯನ್ನ ಬೆಳೆಸುವಲ್ಲಿ ಬಹಳಷ್ಟು ಹಿರಿಯರ ಶ್ರಮವಿದೆ. ಹಿರಿಯರ ಆಶಯವನ್ನ ಈಡೇರಿಸುವ ಕೆಲಸ ಇಲ್ಲಿ ಆಗಿದೆ. ಗ್ರಾಹಕರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವ ಕೆಲಸ ಸಹಕಾರ ಸಂಘದಿಂದ ಆಗ್ತಾ ಇದೆ. ಕಲ್ಲಡ್ಕದ ಜನತೆಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಸಂಘದಿಂದ ಸಹಾಯವಾಗಿದೆ ಎಂದು ಹೇಳಿದರು. 27 ವರ್ಷಗಳ ನಂತರ ಒಂದು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಈ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಎದುರುಗಡೆ ಇರುವಂಥ ಎಲ್ಲ ತಾಯಂದಿರೇ ಮತ್ತು ಆತ್ಮೀಯ ಬಂಧುಗಳೇ, ಸಹಕಾರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಂಥ ಒಂದು ಸಂಸ್ಥೆ ಇದು ಅಂತ ಅಂದ್ಕೊಂಡಿದ್ದೇನೆ. 70 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂಥದ್ದು ಇದು. 70ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಾವು. 55 ಅನೇಕ ಜನ ಹಿರಿಯ ಸಹಕಾರಿಗಳು, ಒರಿಮಜಲು ವೆಂಕಪ್ಪಯ್ಯನವರು, ಕೂಡೂರು ಕೃಷ್ಣ ಭಟ್ರು, ಎನ್ ಕೂಡೂರು, ಅವರಿವತ್ತು ನಮ್ಮ ಮಧ್ಯದಲ್ಲಿಲ್ಲ. ಸಂಸ್ಥೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಎತ್ತರಿಸುವಲ್ಲಿ ಅವರು ಹೇಳಿದರು, ಪ್ರಾರಂಭದಲ್ಲಿ 327 ಜನ ಸದಸ್ಯರು, ಈಗ ಎಷ್ಟು ಅಂತ ಕೇಳಿದರೆ 8,000ದಷ್ಟು. ಈಗ ನಮ್ಮ ಎದುರಿರುವವರು ಅನಂತ ಭಟ್ರೊಬ್ಬರು, ಆಮೇಲೆ ಜಗನ್ನಾಥ ಸಾಲ್ಯಾನ್ರು. ಅಂದರೆ 70 ವರ್ಷಗಳ ಹಿಂದೆ ಯಾವ ಕನಸನ್ನು ಇದರ ಸ್ಥಾಪಕರು ಕಂಡುಕೊಂಡಿದ್ರು, ಅದೇ ಹಿನ್ನೆಲೆಯಲ್ಲಿ ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ ಅಂತ. ಸಹಕಾರಿ ಕ್ಷೇತ್ರ ಸರ್ವಸಾಮಾನ್ಯರಿಗಿರುವಂಥ ಒಂದು ಕ್ಷೇತ್ರ. ಅದರ ಬಗ್ಗೆ ಸತೀಶರು ಭಾರಿ ಅಧ್ಯಯನ ಮಾಡಿದವರು ಸಹಕಾರಿ ಕ್ಷೇತ್ರದ್ದು. ಅವರು ಅದರ ವಿಷಯವನ್ನು ನಿಮ್ಮ ಮುಂದೆ ಮಾಡ್ತಾ ಇರ್ತಾರೆ. ಆದರೆ ಸರ್ವಸಾಮಾನ್ಯರಿಗೆ ನಿಲುಕುವಂಥ, ಸುಲಭದಲ್ಲಿ ಸಿಗುವಂಥ ಮತ್ತು ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥ ಒಂದು ಆರ್ಥಿಕ ಕೇಂದ್ರ ಅದು ಸಹಕಾರಿ. ಅದಕ್ಕೋಸ್ಕರ ಹಿಂದೆ ಮೊಳಹಳ್ಳಿ ಶಿವರಾಯರೋದನ್ನು ಯೋಚನೆ ಮಾಡಿರಬಹುದು. ಸರ್ವಸಾಮಾನ್ಯರಿಗೆ ಬ್ಯಾಂಕುಗಳಿದೆ, ಆದರೆ ಬ್ಯಾಂಕುಗಳಲ್ಲಿ ಅದರದ್ದೇ ಆದಂಥ ಕಾನೂನು ವ್ಯವಸ್ಥೆಗಳೆಲ್ಲ ಇರ್ತದೆ. ಇಲ್ಲಿ ಕಾನೂನಿದೆ, ಆದರೆ ಕಾನೂನನ್ನು ಜನಸಾಮಾನ್ಯರಿಗೆ ಸುಲಭದಲ್ಲಿ ಸಾಗಿಸುವುದು ಹೇಗೆ, ಸುಲಭದಲ್ಲಿ ಅವರಿಗೆ ಅವರ ಅನುಕೂಲಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡೋದು ಹೇಗೆ ಅಂತ ಯೋಚನೆ ಮಾಡಿರುವಂಥದ್ದು ಸಹಕಾರಿ ಸಂಸ್ಥೆಗಳು ಅಂತ ಒಂದು ದೊಡ್ಡ ಸಹಕಾರಿ ಸಂಸ್ಥೆ. ಕಲ್ಲಡ್ಕದಲ್ಲಿ ಬಂದು, ಕಲ್ಲಡ್ಕದಲ್ಲಿ ಬೆಳೆದು, ಕಲ್ಲಡ್ಕದ ಜನತೆಗೂ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದಂಥ ಒಂದು ಸಂಸ್ಥೆ. ಈಗದ ಅಧ್ಯಕ್ಷರು ಬಂದು 4.5 ವರ್ಷ ಆಯಿತು ಅಂತ ಕಾಣ್ತದೆ. 4.5 ವರ್ಷದಲ್ಲಿ ಮತ್ತಷ್ಟು ಎತ್ತರಕ್ಕೆ ಇರಿಸುವಂಥ ಕೆಲಸ ಮಾಡಿದ್ದಾರೆ. ಜಗನ್ನಾಥ ಸಾಲ್ಯಾನ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಒಬ್ಬ ನಿಷ್ಠಾವಂತ ಮತ್ತು ಸ್ವಾರ್ಥರಹಿತ, ಸ್ವಂತಕ್ಕೆ ಅವರು ಇದ್ಯಾವುದನ್ನು ಬಳಸ್ಕೊಳ್ಳಿಲ್ಲ. ಅದರ ಬದಲು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನೇನು ಮಾಡಬೇಕು. ಅವರು ಪ್ರಾರಂಭ ಅಧ್ಯಕ್ಷರಾದಾಗಲೂ ಕೇಳಿದ್ವಿ, ಇಂಕದಲ್ಲ ಗೊತ್ತಿಗೆ ಮಾರ್ಯಾರ ವಿಶೇಷ ಸಂದೇತ ಬಗ್ಗೆ ಅಂತ ಹೇಳಿದರು ಅವರು ಪ್ರಾರಂಭದಲ್ಲಿ. ಆದರೆ ಆ ಕ್ಷೇತ್ರಕ್ಕೆ ಬಂದ ಮೇಲೆ ಆ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡು, ಆ ಕ್ಷೇತ್ರಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೆದ್ದುಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಜಗನ್ನಾಥ ಸಾಲ್ಯಾನ್ರು. ಅವರ ಜೊತೆಯಲ್ಲಿ ಇನ್ನೊಂದು 12 ಜನ ಡೈರೆಕ್ಟರ್ಗಳು ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಇದು ಚೆನ್ನಾಗಿ ನೋಡ್ಕೊಂಡು ಬಂದಿದೆ. ಕಲ್ಲಡ್ಕದ ಒಂದು ಕೇಂದ್ರ ಇದು ಭಾರಿ ದೊಡ್ಡ ಕೇಂದ್ರ. ಈಗ ಸ್ವಲ್ಪ ದಿವಸದಲ್ಲಿ ಫ್ಲೈಓವರ್ ಆಗಿಬಿಡ್ತದೆ. ಫ್ಲೈಓವರ್ ಆದದ್ರಿಂದ ಕಲ್ಲಡ್ಕದ ಜನತೆಗೆ ಏನೂ ತೊಂದರೆ ಇಲ್ಲ. ಕಲ್ಲಡ್ಕ ಜನತೆಗೆ ಸ್ವಲ್ಪ ಅನುಕೂಲ, ಮಾರ್ಗ ಸುಲಭದಲ್ಲಿ ದಾಟ್ಬೋದು. ಫ್ಲೈಓವರ್ ಆದ್ದರಿಂದ ಮಂಗಳೂರಿಂದ ಬೆಂಗಳೂರಿಗೆ ಹೋಗೋರು, BC ರೋಡಿಂದ ಬೆಂಗಳೂರಿಗೆ ಹೋಗುವವರು ಅವರು ನೇರ ಹೋಗ್ಬೋದು. ಅವರು ಕಲ್ಲಡ್ಕದಲ್ಲಿ ಏನು ವ್ಯವಹಾರ ಮಾಡೋದಿಲ್ಲ. ಆದರೆ ಕಲ್ಲಡ್ಕದ ವ್ಯವಹಾರ ಕಳೆದ 16 ವರ್ಷಗಳಿಂದ ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಬರ್ತಾಯಿದೆ. ಅದಕ್ಕೆ ಸಾಕ್ಷಿ ಇಂಥ ಸಹಕಾರಿ ಸಂಘಗಳು ಅಥವಾ ಆರ್ಥಿಕ ವ್ಯವಸ್ಥೆ ಮಾಡುವಂಥ ಅನೇಕ ಸಂಸ್ಥೆಗಳು. ಮೊನ್ನೆ ಲೆಕ್ಕ ಹಾಕಿದಾಗ ಒಂದು
11 ಆರ್ಥಿಕ ಸಂಸ್ಥೆ ಉಂಟು ಅಂತ ನಾನು ಕೇಳಿದೆ. ನೋಡ್ಲಿಕ್ಕೆ ಹೋದರೆ ಕಲ್ಲಡ್ಕ ಭಾರಿ ಸಣ್ಣದು. ಆದರೆ ಆರ್ಥಿಕ ವ್ಯವಸ್ಥೆ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಾಮಾನ್ಯ ಆರ್ಥಿಕ ವ್ಯವಸ್ಥೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಒಂದು ಸಂಸ್ಥೆ ಇವತ್ತಿದು ಅನೇಕ ಗ್ರಾಮಗಳಿಗೆ ಒಂದು ರೀತಿಯಲ್ಲಿ ನೋಡಿದರೆ ಪಾಣೆಮಂಗಳೂರು ಇವತ್ತು ಅದರ ಪೇಟೆಯ ಅಸ್ತಿತ್ವವನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ಕಳ್ಕೊಳ್ತಾ ಇದೆ. ಅದಕ್ಕೆ ಶಂಬೂರು, ನರಿಕೊಂಬು, ಬರಿಮಾರು, ಆಮೇಲೆ ಈ ಕಡೆ ಇರುವಂಥ ವೀರಕಂಬ ಇರ್ಬೋದು, ಬೋಳಂತೂರು ಇರ್ಬೋದು, ಅಮಟೂರು ಇರ್ಬೋದು, ಇಂಥ ಎಲ್ಲ ಗ್ರಾಮಗಳಿಗೆ ಕೇಂದ್ರ ಕಲ್ಲಡ್ಕ. ಅದಕ್ಕೋಸ್ಕರ ಕಲ್ಲಡ್ಕದಲ್ಲಿ ಇವರ ಶಾಖೆ ಆ ಹಿನ್ನೆಲೆಯಲ್ಲೇ ಯೋಚನೆ ಮಾಡಿರಬೇಕು. ಕಲ್ಲಡ್ಕದಲ್ಲಿ ಶಾಖೆ ಮಾಡಿದರೆ ಜನಗಳಿಗೆ ಹೆಚ್ಚು ಸೇವಾ ಕಾರ್ಯವನ್ನು ಮಾಡಬಹುದು ಅಂತ ಆ ದೃಷ್ಟಿಯಲ್ಲಿ ಮಾಡಿಕೊಂಡು ಬಂದಿದೆ. ತುಂಬ ಸಂತೋಷ ಆಗಿದೆ. ಒಂದು ಹೊಸ ಕಟ್ಟಡವನ್ನು ಕಟ್ತಾ ಇದ್ದಾರೆ. ನನಗೆ ನೆನಪು ಬರುವುದೇನೆಂದರೆ, ಫ್ಲೈಓವರ್ ಆಗುವಾಗ ಅದಕ್ಕೆ ಇಲ್ಲಿಯ ಅಕ್ಕಪಕ್ಕದ ಜಾಗಗಳು ಬೇಕು. ಆ ಜಾಗಗಳು ಬೇಕು ಅಂತಾದಾಗ ಅವರು ಎಷ್ಟೋ ಪರ್ಸೆಂಟ್ ಕೊಡೋದು ಅಂತ ಇತ್ತು. ನನಗೀಗ ಅದು ಎಷ್ಟು ಪರ್ಸೆಂಟ್ ನೆನಪಿಲ್ಲ. ಅದು ಏನಾಗಿತ್ತು ಅಂತ ಕೇಳಿದರೆ, ನಾವು ಯಾರು ಅದನ್ನು ಕನ್ವರ್ಷನ್ ಮಾಡಿಕೊಡ್ಲಿಲ್ಲ. ಅದರ ಪರಿಣಾಮ ಅಥವಾ ನಾವು ತಗೊಂಡಾಗ ಭಾರಿ ಕಡಿಮೆ ಬೆಲೆಯನ್ನು ನಾವು ರಿಜಿಸ್ಟರ್ ಆಫೀಸ್ನಲ್ಲಿ ನಮೂದಿಸಿದೆವು. ಅದರ ಪರಿಣಾಮ ನಮಗೆ ಸಿಕ್ಕಿದ್ದು ತುಂಬ ಕಡಿಮೆ. ಒಂದೇ ಒಂದು ಸಂಸ್ಥೆ ನನಗೆ ಗೊತ್ತಾಗಿದ್ದ ಹಾಗೆ ಕಲ್ಲಡ್ಕದಲ್ಲಿ ಅದರ ನಿಜವಾದ ವ್ಯಾಲ್ಯೂವನ್ನು ಕೊಟ್ಟು ರಿಜಿಸ್ಟರ್ ಮಾಡಿರುವಂಥ ಸಂಸ್ಥೆ ಅದು ವಿಟ್ಲ ಗ್ರಾಮೀಣ ಬ್ಯಾಂಕ್. ನಾವು ಅಪ್ರಾಮಾಣಿಕರು ಅಂತ ಹೇಳೋದಿಲ್ಲ, ಅವರು ಪ್ರಾಮಾಣಿಕರು. ಅದರ ಬಗ್ಗೆ ನಮ್ಮದು ಸಣ್ಣ ಅಡ್ಜಸ್ಟ್ಮೆಂಟ್. ಅವರು ಪ್ರಾಮಾಣಿಕರಾಗಿ ಅದನ್ನು ನಾವು ಕೇಳಿದಾಗ ಹೇಳಿದ್ರು, ಅಕ್ಲು ಮಾತ್ರ ಕೊರ್ನೆ ಸರಿಯಾಯಿನ ಅಂದೇನು ತೋಜಿಪಾಯನೆ ಅಂತ. ವಿಟ್ಲದ ಮಾಜಿ ಶಾಸಕರಾದ ಕೆ ಪದ್ಮನಾಭ ಕೊಟ್ಟಾರಿಯವರು ಮಾತನಾಡಿ, ಬಹಳಷ್ಟು ವೇಗವಾಗಿ ಬೆಳೆಯುತ್ತಿರುವ ಪೇಟೆ ಕಲ್ಲಡ್ಕ. ಇಲ್ಲಿಯವರು ಬೆಳೆಯುವುದರ ಜೊತೆಗೆ ಬಂದವರನ್ನ ಬೆಳೆಸುತ್ತಾ ಸಾಗಿದೆ. ಇದೊಂದು ಬಹಳ ಸುಂದರ ಕಟ್ಟಡವಾಗಿದೆ. ಬಹಳ ಇತಿಹಾಸ ಹೊಂದಿರುವ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಇದಾಗಿದೆ ಎಂದು ಹೇಳಿದರು. ಬಹುಶಃ ಕಲ್ಲಡ್ಕ ಇತ್ತೀಚೆಗಿನ ಕೆಲವು ವರ್ಷಗಳಿಂದ ಬಹಳ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ಪಟ್ಟಣ. ಅನೇಕ ಜನ ಕಲ್ಲಡ್ಕಕ್ಕೆ ಹೊರಗಿನಿಂದ ಬಂದು, ಕಲ್ಲಡ್ಕದವರೆಲ್ಲ ಕಲ್ಲಡ್ಕದಿಂದ ಹೊರಗಿನಿಂದ ಬಂದು ಕಲ್ಲಡ್ಕದಲ್ಲಿ ಬೇರೆ ಬೇರೆ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡು ಇವತ್ತು ಒಂದು ಸ್ಥಿತಿಗೆ ಶ್ರೀಮಂತರಾಗಿ ಬೆಳೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಕ್ಯಾಂಪ್ಕೋ ನಿರ್ದೇಶಕರಾದ ಎಸ್ಆರ್ ಸತೀಶ್ ಚಂದ್ರ ಮಾತನಾಡಿ, ಇದೊಂದು ಸಂತಸ, ಸಂಭ್ರಮ, ಸಮೃದ್ಧಿಯ ದಿನವಾಗಿದೆ. ಸಹಕಾರದಿಂದ ಸಮೃದ್ಧಿ ಸಾಧ್ಯ. ಈ ಸಂಸ್ಥೆಯಿಂದಾಗಿ ಕಲ್ಲಡ್ಕ ನಿವಾಸಿಗಳಿಗೆ ಸಮೃದ್ಧಿಯ ಸಂದೇಶ ನೀಡುವಂತಾಗಿದೆ. ಸವಾಲುಗಳನ್ನು ಸ್ವೀಕರಿಸಿ ಬೆಳೆದು ನಿಂತ ಸಹಕಾರಿ ಇದು. ಎಲ್ಲರನ್ನ ಸಮಾನವಾಗಿ ಗೌರವಿಸುವ ಸಂಸ್ಥೆ ಇದಾಗಿದೆ. ಸಹಕಾರ ಕ್ಷೇತ್ರವೆಂದರೆ ಅದು ನಮ್ಮ ಜೀವನ ಪದ್ಧತಿ ಎಂದು ಹೇಳಿದರು. ಇವತ್ತು ಒಂದು ಅಪೂರ್ವವಾದಂಥ ದಿನ. ನಮಗೆ ಕಲ್ಲಡ್ಕದಲ್ಲಿ ಒಂದು ಒಳ್ಳೆಯ ಕಟ್ಟಡ, ರೂರಲ್ ಬ್ಯಾಂಕಿನ ಒಂದು ಲ್ಯಾಂಡ್ಮಾರ್ಕ್ ಆಗಿರ್ತಕ್ಕಂಥ ಒಂದು ಕಟ್ಟಡ ಆಗಿದೆ. ಅಂದರೆ ಇನ್ನೂ ಒಂದು ಭಾರಿ ವಿಶೇಷ ಅಂದರೆ, ಇವತ್ತು ದೇಶದಲ್ಲಿ, ಜಗತ್ತಿನಲ್ಲಿ ICA ಅಂತ ಇದೆ, ಅದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ. ಡೆಲ್ಲಿಯಲ್ಲಿ ಇಫ್ಕೋದ ನೇತೃತ್ವದಲ್ಲಿ, ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ವರ್ಷ 2025 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ಘೋಷಣೆ ಮಾಡುವ ದಿನ ಇವತ್ತು. 2 ವರ್ಷಗಳ ಹಿಂದೆ ಪ್ರಧಾನಿಯವರು ಸಹಕಾರದಿಂದ ಸಮೃದ್ಧಿ ಅಂಥೇಳಿ ಹೊಸ ಒಂದು ಕಾಯ್ದೆ ಒಂದು ಅಮಿತ್ ಶಾರಿಗೆ ಸಹಕಾರಿ ಒಂದು ಖಾತೆಯನ್ನೇ ನೀಡುವುದರೊಂದಿಗೆ ಕಳೆದ 2 ವರ್ಷಗಳಲ್ಲಿ ಭಾರತ ಜಗತ್ತಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇವತ್ತು ಅತ್ಯಂತ ದೊಡ್ಡ ಹೆಜ್ಜೆಯನ್ನಿರ್ತಕ್ಕಂಥ ದಿನ. ಆದರೆ ನಾವು ವಿಟ್ಲದವರು, ಬಂಟ್ವಾಳ ತಾಲೂಕಿನವರು, ಕಲ್ಲಡ್ಕದವರು ಬಾಕಿ ಆಗಬಾರ್ದು, ಹಿಂದೆ ಉಳಿಬಾರ್ದು ಅಂಥೇಳಿ ಆ ಸಮೃದ್ಧಿ ಹೆಸರನ್ನು ತಗೊಂಡಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಅಂತ ಮೋದಿಯವರು ಹೇಳಿದರೆ, ನಾವು ನೂತನ ಕಟ್ಟಡಕ್ಕೆ ಸಮೃದ್ಧಿಯ ಸಂದೇಶವನ್ನು ಕಲ್ಲಡ್ಕದವರಿಗೆ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಬಂಧುಗಳೇ, ಇವತ್ತು 70ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸಾಮಾನ್ಯ ನಮ್ಮಲ್ಲೆಲ್ಲ 70 ವರ್ಷ ಅಂದರೆ ಮುಗೀತು ಅಂತ ಲೆಕ್ಕ. 60 ವರ್ಷ ಆದಮೇಲೆ ಅವನಿಗೆ ಎಕ್ಸ್ಟ್ರಾ ಮತ್ತೆ ಯಾವುದ್ರಲ್ಲಿ ಸಿಗೋದಿದ್ರೆ ಬೋನಸ್ ಅದು. ಆದರೆ ಒಂದು ಸಂಸ್ಥೆಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ
ನಾನು ಜಗನ್ನಾಥ ಶಾಲೆಯನು, ಅದರ ಹಿಂದೆ ಎಲ್ ಎನ್ ಕೂಡೂರು, ಅದರ ಹಿಂದೆ ಅನಂತ ಭಟ್ರು, ಅದರ ಹಿಂದೆ ಕೂಳೂರು ಕೃಷ್ಣ ಭಟ್ರು, ಅದರ ಹಿಂದೆ ವೆಂಕಪ್ಪಯ್ಯನವರು. ಆವತ್ತಿನಿಂದ 1955ನೇ ಇಸವಿಯಿಂದ 2024ನೇ ಇಸವಿವರೆಗೆ ಈ ಸಂಸ್ಥೆಯನ್ನು ಅತ್ಯಂತ ಶುಭ್ರವಾಗಿ, ಅತ್ಯಂತ ವೇಗವಾಗಿ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ರ ಆಗಿನ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರುಗಳಿಗೆ, ನಿರ್ದೇಶಕರುಗಳಿಗೆ ಮತ್ತು ಮೂಲ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಇವರು ಕಟ್ಟಡದ ಹೆಸರು ಅನಾವರಣಗೊಳಿಸಿ ಬಳಿಕ ಮಾತನಾಡಿ, ಶಿಸ್ತು ಪಾಲನೆಯಿಂದ ಸಂಸ್ಥೆ ಇಷ್ಟೊಂದು ಉತ್ತಮ ರೀತಿಯಲ್ಲಿ ಬೆಳೆಯಲು ಸಾಧ್ಯವಾಯಿತು. ಕೊರೋನಾ ಬಳಿಕ ಜನರಿಗೆ ಜೀವನ ಕಟ್ಟುವಲ್ಲಿ ಸಹಕಾರಿ ಸಂಘದ ಪಾತ್ರ ಮಹತ್ವದ್ದು. ಗ್ರಾಮೀಣ ಅಭಿವೃದ್ಧಿಯನ್ನ ಸಹಕಾರಿ ಕ್ಷೇತ್ರದಿಂದ ಮಾಡಲು ಸಾಧ್ಯ. ಸಹಕಾರಿ ಬ್ಯಾಂಕ್ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಬಹಳಷ್ಟು ವ್ಯತ್ಯಾಸವಿದೆ ಎಂದು ಹೇಳಿದರು. ಅಧ್ಯಕ್ಷರ ಜಗನ್ನಾಥ್ ಸಾಲಿಯನ್ನವರ ನೇತೃತ್ವದಲ್ಲಿ ನಮ್ಮ ಶಾಖೆ ಹೊಸ ಕಟ್ಟಡವನ್ನು 50 ವರ್ಷ ಕಟ್ಟಲು ಪ್ರಾರಂಭ ಆಗಲಿಕ್ಕಿದೆ. 16 ವರ್ಷಗಳ ನಿರಂತರ ಕೆಲಸ, ಅದರ ಜೊತೆಗೆ ಶಿಸ್ತು, ಅದನ್ನು ಪಾಲನೆ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಸಂಸ್ಥೆ ಇಷ್ಟು ಗಟ್ಟಿಯಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸತೀಶ್ ಅನ್ನೊಂದು ಮಾತನ್ನು ಹೇಳಿದರು, ಯಾರೋ ಮೆಸೇಜ್ ಮಾಡಿದರು, ಪೂರ ವೇದಿಕೆ ಮಲ್ಲ ಪಿಲಿಕುಲು ಕುಲ್ದಿರಂತ, ಅದನ್ನು ಸಣ್ಣ ಪಿಲಿಯನ್ನು ನೋಡಲಿಲ್ವಾ ಅಂತ. ಸಮಸ್ಯೆ ಎಲ್ಲಿ ಆಗ್ತದೆ ಅಂದರೆ ದೊಡ್ಡ ದೊಡ್ಡ ಪಿಲಿಗಳು ಕೂತ್ಕೊಂಡಾಗ ಎಲ್ಲಿಯ ಪಿಲಿ ಎಂಚಿನ ಪಾತ್ರ ಅಂತ ಗೊತ್ತಾಗೋದಿಲ್ಲ. ಆದರೂ ಕೂಡ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ಪ್ರಯತ್ನ ಮಾಡ್ತೇನೆ. ನಮ್ಮ ಮಂಡಲ ಅಧ್ಯಕ್ಷರು ಕೂಡ ಇದ್ದಾರೆ, ಚಿನ್ನಪ್ಪನ. ನಾವು ಕೂಡ ರಾಜಕೀಯವಾಗಿ ಜವಾಬ್ದಾರಿ ತಗೊಂಡು ನಾವು ಮಾಡುವಂಥ ಕೆಲಸ ಕೂಡ ಸಹಕಾರವೇ. ಏನೋ ಹಿರಿಯರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಧ್ಯೇಯವನ್ನು ನಮಗೆಲ್ಲರೂ ಕಲಿಸಿಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ನಾವೆಲ್ಲರೂ ತಾಯಿ ಭಾರತ ಎಂಬ ಕೆಲಸವನ್ನು ಮಾಡ್ತಾ ಬಂದಂಥವರು. ಸಹಕಾರ ಕ್ಷೇತ್ರದಲ್ಲಿ ವಿಟ್ಲ ಗ್ರಾಮೀಣ ಬ್ಯಾಂಕ್ ಕೂಡ ಅದನ್ನೇ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ಯಾಂಡಮಿಕ್ ನಂತರ, ಕೋವಿಡ್ ಮಹಾಮಾರಿಯ ನಂತರ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ಸತೀಶಣ್ಣ ಅಂದಾಗೆ ಸ್ತಬ್ಧ ಆಗಿತ್ತು, ಜನಜೀವನ ಅಸ್ತವ್ಯಸ್ತ ಆಗಿತ್ತು, ಬದುಕು ದುರ್ಬರ ಆಗಿತ್ತು. ಆ ಸಂದರ್ಭದಲ್ಲಿ ಜನರಿಗೆ ಜೀವನವನ್ನು ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದು ಈ ರೀತಿಯ ಸಹಕಾರಿ ಬ್ಯಾಂಕ್ಗಳು. ಇಡೀ ಪ್ರಪಂಚದ ಬೇರೆ ಬೇರೆ ದೇಶ ಇನ್ನೂ ಕೂಡ ಮೇಲಕ್ಕೆ ಬರಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ನಿಮ್ಮೆಲ್ಲರ ದಿಟ್ಟ ನಾಯಕ ನರೇಂದ್ರ ಮೋದಿಜಿಯವರು ವ್ಯಾಕ್ಸಿನ್ ಇಲ್ಲಿ ತಯಾರು ಮಾಡುವಂಥ ಕೆಲಸವನ್ನು ಮಾಡಿಸಿದರು ನಮ್ಮ ವಿಜ್ಞಾನಿಗಳ ಮುಖಾಂತರ. ಆ ಮುಖಾಂತರ ನಮಗೆ ಮಾತ್ರ ವ್ಯಾಕ್ಸಿನ್ ಅಲ್ಲ, ಇಡೀ ಹೊರದೇಶ ಕೂಡ ಕೊಡೋ ಮುಖಾಂತರ ನಮ್ಮನ್ನು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ದೇಶವನ್ನು ಎಲ್ಲೂ ತಲೆತಗ್ಗಿಸಲಿ ಬಿಡಲಿಲ್ಲ. ಸತೀಶಣ್ಣ ಅಂದರು ತುಂಬ ಸಂಸ್ಥೆಗಳು ಮುಚ್ಚಿ ಹೋಗಿವೆ ಅಂತ. ಆದರೆ ಅದೆಷ್ಟೋ ಸಂಸ್ಥೆಗಳು ಮುಚ್ಚಿ ಹೋಗುವ ಸಂಸ್ಥೆಗಳನ್ನು ಪುನರುಜ್ಜೀವನ ಮಾಡುವ ಕೆಲಸವನ್ನು ವಿಟ್ಲ ಸಹಕಾರಿ ಬ್ಯಾಂಕ್ ಮಾಡಿದೆ. ಆ ಕಾರಣಕ್ಕೋಸ್ಕರ ಇನ್ನೊಂದು ಸಲ ಆ ಭಗವಂತ ಅದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ. ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿಯವರು ಮಾತನಾಡಿ, ಜನರ ವಿಶ್ವಾಸ ಗಳಿಸುತ್ತಾ ಯಶಸ್ವಿಯಾಗಿ ಬೆಳೆದು ನಿಂತ ಸಹಕಾರಿ ಇದಾಗಿದೆ. ಕೃಷಿಕರ ಏಳಿಗೆಯಲ್ಲಿ ಸಹಕಾರಿಯ ಪಾತ್ರ ಮಹತ್ವದ್ದು. ಸಂಸ್ಥೆಗೆ ಎಲ್ಲರ ಸಹಕಾರ ಇರಲಿ ಎಂದು ಹೇಳಿದರು. ಎಂಕ್ ಈ ಕಾರ್ಯಕ್ರಮ ಭಾಗವಹಿಸಿದರೆ ಭಾರಿ ಸಂತೋಷ ಆಪುಂಡು. ಕಾರಣ ಇಂಚಿನ ಮಂಡ 25 ವರ್ಷ ತುಂಬು ನೆದ ಶಾಖೆ ನಮ್ಮ ತಿರುಮಲೇಶ್ವರ ಭಟ್ರನ ಕಟ್ಟಡ ಪ್ರಾರಂಭ ಮಲ್ಪನ ಕೂಡ ಕೃಷ್ಣ ಭಟ್ರು ಏನೆತ್ತದ ಅಲ್ಪ ಕೂಡ ಈ ಕಾರ್ಯಕ್ರಮ ಅತಿಥಿಯಾದ ಭಾಗವಹಿಸಲು ಅವಕಾಶ ಸಿಕ್ಕದನು. ಇನಿ ನೇನೆ ಸ್ಥಳಾಂತರ ಆದ ಹೊಸ ಕಟ್ಟಡಕ್ಕೆ ಬರ್ಪಂಚಿನ ಈ ಸಂದರ್ಭ ಕೂಡ ಎಂಕೊಂಚ ಅವಕಾಶ ಸಿಕ್ಕದನ ಏನ ಭಾಗ್ಯ ಅಂದು ಏನು ತೆರೆಯೊಂದು ಈ ಸಂಸ್ಥೆಗೆ ಏನು ಶುಭನ ಹಾರೈಕೆ ಮಂತಂದಿಲ್ಲ. ಸುಮಾರು ಪಾತೆರು ಐಟ್ಲ ಮುಖ್ಯವಾದ ನಮ್ಮ ಸತೀಶ್ ಚಂದ್ರರು ನಮ್ಮ ಗ್ರಾಮದ ಸಹಕಾರಿ ಕ್ಷೇತ್ರ, ರಾಜ್ಯದ ರಾಷ್ಟ್ರ ಮಟ್ಟದ ಮಾತು ಹಲವಾರು ವಿಚಾರ ನಮ್ಮದು ಮುದೀತೇರು ಕೂಡ ಇತ್ತ ಬಗ್ಗೆ ಪಾತ್ರನ ಸರಿಯಾದ ತಂತೋಜುಂಡು. ಭಾರಿ ಸಂತೋಷ ಹೆಂಚಿನ ಮಂಡ ಈ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕು ಪ್ರಾರಂಭದ ಇನಿಮುಟ್ಟಲ ಜನಕ್ಕಲ್ನ ವಿಶ್ವಾಸ ಗಳಿಸೋ ಒಂದು ಭಾರಿ ಎಡ್ಡೆರಿತಿಡು ಕೆಲಸ ಮಂತಂದು ಬೈದಿನ ಭಾರಿ ಸಂತೋಷ ಸಂಗತಿ. ಮಳಹಳ್ಳಿ ಶಿವರಾಯರನ ಕಾಲುಡು ಉರಿಮಜೂರು ವೆಂಕಪ್ಪಯ್ಯರ ನೇತೃತ್ವದ ಪ್ರಾರಂಭ ನೆಂಚಿನ ಈ ಬ್ಯಾಂಕು 5 ಬೊಕ್ಕ ಎಡ್ಡೆಡ ಜನಕರು ನಮ್ಮ ಕೂಡೂರು ಕೃಷ್ಣ ಭಟ್ರಾದಿಪ್ಪಡು, ಅನಂತ ಭಟ್ರಾದಿಪ್ಪಡು, ಎಲ್ ಎನ್ ಕೂಡೂರಾದಿಪ್ಪಡು ಬೊಕ್ಕ ಇತ್ತೆ ಕೆಲಸ ಮಲ್ಪನಂಚಿನ ಜಗನ್ನಾಥ್ ಸಾಲ್ಯಾನ್
ಬೇರಿಪ್ಪಡು ಮಾತ ಒಂದು ನಿಸ್ವಾರ್ಥ ಮನೋಭಾವನೆ ಕೆಲಸ ಮಂತಂದು ಈ ಒಂಜಿ ಬ್ಯಾಂಕದ ಅಭಿವೃದ್ಧಿಗೆ ತುಂಬ ಸಹಕಾರ ಮಂತೇನು ಪನಿಯರೆ ಭಾರಿ ಮನಸ್ಸಿಗೆ ಸಂತೋಷ ಆಪುಂಡು. ಯಾನು ಸಹಕಾರಿ ಕ್ಷೇತ್ರದ ಬಗ್ಗೆ ಸುಮಾರು ವಿಷಯ ಮೂಲ ಪ್ರಸ್ತಾಪ ಉಂಡು. ಅಣ್ಣ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯ್ದಾಯ ಬಂಡ ಮುಖ್ಯವಾದ ಕೃಷಿ ಕ್ಷೇತ್ರ, ಕೃಷಿಗೆ ಅನುಕೂಲ ಆವಡ ಒಂದು ಕೃಷಿಕರ ಬಣ್ಣ ನಮ್ಮ ದೇಶದ ಬೆನ್ನೆಲುಬು ಪನ್ಪ ಅಂಡ ಇನಿ ನಮ್ಮ ದೇಶಡು ಕೃಷಿ ಮಲ್ಪ ರೈತರನ್ನ ಬರ್ಪುರ ಕಷ್ಟ ಬಹುಶಃ ಬೇತೆ ಏರ್ಲ ಬರ್ಪುಜರ ಬಣ್ಣಲ್ಲ ತಪ್ಪ ಒಂದು ಕೃಷಿ ಕ್ಷೇತ್ರ ಕಂಡು ಸಂಬಂಧಪಟ್ಟ ಈ ಸಹಕಾರಿ ಕ್ಷೇತ್ರಲು ಮಾತ ಒಟ್ಟಿಗೆ ಅದು ನಮ್ಮ ಜಿಲ್ಲೆಗೆ ಬಂದ್ಬಿಡ್ದಂಡ ಕ್ಯಾಂಪ್ಕೋದ ಅಡಿಟ್ ಸಹಕಾರಿ ಕ್ಷೇತ್ರ ಮಾತಾ ಸೇರಿದು ಇನಿ ಅಡಿಕೆಗೆ ಭತ್ತಗೆ ತಾರೆ ತೆಂಗುಗು ಆಪುರ ಸಮಸ್ಯೆలు ಬಹುಶಃ ಐನ ಏರು ಐತೆ ಕೆಲಸ ಮಂತೊಳ್ಳೇರೆ ಅಕಲೇ ಗೊತ್ತು ಐಟು ಬರ್ಪಡ ಸಮಸ್ಯೆನ ಪರಿಹಾರ ಮಲ್ಪೆರೆ ಇನಿ ನಮ್ಮ ಐತೆ ಬಗ್ಗೆ ಆಲೋಚನೆ ಮಲ್ಪಡ ಭಾರಿ ಅಗತ್ಯ ಉಂಟು. ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿಯಾಗಿ ಬೆಳೆದಿದೆ ಅನ್ನೋದು ಹೆಮ್ಮೆಯ ವಿಚಾರವಾಗಿದೆ ಎಂದು ಕಲ್ಲಡ್ಕ ಶಾಖೆಯ 27 ವರ್ಷಗಳ ಯಶಸ್ವಿಯಾಗಿ ವ್ಯವಹಾರವನ್ನ ನಡೆಸುತ್ತಿದ್ದು ಇದೀಗ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುವ ಸುವರ್ಣ ಅವಕಾಶ ಒದಗಿ ಬಂದಿದೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತದ ಅಧ್ಯಕ್ಷರಾದ ಜಗನ್ನಾಥ ಸಾಲಿಯಾನ್ ಎಚ್ ಹೇಳಿದರು. ನಮ್ಮ ಕಲ್ಲಡ್ಕ ಶಾಖೆಯು 11/9/1997 ಚೈತನ್ಯ ಕಾಂಪ್ಲೆಕ್ಸ್ನ ಕಟ್ಟಡದಲ್ಲಿ ಆರಂಭಗೊಂಡು ಸುಮಾರು 27 ವರ್ಷಗಳ ಯಶಸ್ವಿ ವ್ಯವಹಾರ ನಡೆಸಿ ಇಂದು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುವ ಈ ಸದಾವಕಾಶ ಒದಗಿ ಬಂದಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯವಾಗಿದೆ. ದಿನಾಂಕ 23/11/2010 ಕಲ್ಲಡ್ಕ ಶಾಖೆಯ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಖರೀದಿಸಲಾಗಿದ್ದು ಕಳೆದ 2 ವರ್ಷಗಳಿಂದ ನಾವು ದೃಢ ಸಂಕಲ್ಪದೊಂದಿಗೆ ಎಲ್ಲ ರೀತಿಯ ಕಾನೂನು ತೊಡಕುಗಳನ್ನು ಹಾಗೂ ಸವಾಲುಗಳನ್ನು ಎದುರಿಸಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸುಸಜ್ಜಿತ ಕಟ್ಟಡವಾದ ಸಮೃದ್ಧಿ ಇದರ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಈ ಕಟ್ಟಡದ ನಿರ್ಮಾಣ ಕಾರ್ಯದ ಗುತ್ತಿಗೆದಾರರಾದ ಸಂಜೀವ ಪೂಜಾರಿ ಅವರಿಗೂ, ಇಂಟೀರಿಯರ್ ಡಿಸೈನ್ ಗುತ್ತಿಗೆದಾರರಾದ ಉಮೇಶ್ ಕೆ ಅವರಿಗೂ, ಕಟ್ಟಡದ ನಿರ್ಮಾಣದ ಮೇಲ್ವಿಚಾರಣೆ ನಡೆಸಿದ ರಾಘವೇಂದ್ರ ಪೈ ಇವರಿಗೂ, ಕಾನೂನು ತೊಡಕುಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ವಕೀಲರಾದ ಪುಣ್ಯಕಾಯಿ ನಾರಾಯಣ್ ಭಟ್ ಇವರಿಗೂ, ಕಟ್ಟಡ ಸಮಿತಿಯ ಸದಸ್ಯರಿಗೂ, ಸಹಕಾರ ಸಂಘಗಳ ಉಪನಿಬಂಧಕರಿಗೂ, ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸರ್ವ ರೀತಿಯಲ್ಲೂ ಸಹಕರಿಸಿದ ನಮ್ಮೆಲ್ಲ ನಿರ್ದೇಶಕರಿಗೂ ಹಾಗೂ ವಿದೇಶಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಜೈ ಸಹಕಾರ. ಎಲ್ಲರಿಗೂ ನಮಸ್ಕಾರಗಳು. ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗೋಳ್ತಮಜಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಪ್ರೇಮಾ ಪುರುಷೋತ್ತಮ್, ಬ್ಯಾಂಕಿನ ಉಪಾಧ್ಯಕ್ಷರಾದ ಮೋಹನ್ ಕೆಎಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಮುರಳಿ ಶ್ಯಾಮ್ಕೆ, ನಿರ್ದೇಶಕರುಗಳಾದ ಹರೀಶ್ ನಾಯಕ್ ಎಂ, ಮನೋರಂಜನ್ ಕೆಆರ್, ವಿಶ್ವನಾಥ್ ಎಂ, ಉದಯಕುಮಾರ್ ಎ, ಬಾಲಕೃಷ್ಣ ಪಿಎಸ್, ಜಯಂತಿ ಎಚ್ ರಾವ್, ಶುಭಲಕ್ಷ್ಮಿ, ಗೋವರ್ಧನ್ ಕುಮಾರ್ ಐ, ದಯಾನಂದ ಆಳ್ವಾ, ಸುಂದರ ಡಿ, ದಿವಾಕರ ವಿ, ಕೃಷ್ಣ ಮುರಳಿ ಶ್ಯಾಮ್ ಕೆ ಮೊದಲಾದವರು ಉಪಸ್ಥಿತರಿದ್ದರು. ಸಂಸ್ಥೆಯ ನಿರ್ದೇಶಕರಾದ ವಿಶ್ವನಾಥ್ ಎಂ ಸ್ವಾಗತಿಸಿದ್ರು. ನಿರ್ದೇಶಕರಾದ ಜಯಂತಿ ಪ್ರಾರ್ಥಿಸಿದ್ರು. ಬ್ಯಾಂಕಿನ ಉಪಾಧ್ಯಕ್ಷರಾದ ಮೋಹನ್ ಕೆಎಸ್ ವಂದಿಸಿದ್ರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.